ವೀಕ್ಷಕರೇ ನಮಸ್ಕಾರ. ಎಜೆ ಹೆಲ್ತ್ ಬ್ಲಡ್ ಡೋನರ್ಸ್ ಡೇ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗಾಗಲೇ ಹೇಳಿದ ಹಾಗೆ ರಕ್ತದಾನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ರಕ್ತದಾನ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ದಾನ ಇರುವಂತಹ ದಾನಗಳ ಪೈಕಿ. ಒಂದು ಬಾಟಲ್ ರಕ್ತವನ್ನು ನಾವು ದಾನ ಮಾಡಿದರೆ ಸರಿಸುಮಾರು 4 ಜೀವಗಳನ್ನು ಉಳಿಸಬಹುದು ಅನ್ನುವಂತಹ ಮಾತುಗಳನ್ನು ನಾವು ವೈದ್ಯ ಲೋಕದಲ್ಲಿ ನಾವು ಕೇಳ್ತಾ ಇರ್ತೇವೆ. ಅಂದರೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಬಂದಾಗ ಒಂದು ಹನಿಯೂ ಕೂಡ ರಕ್ತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತಹ ಒಂದು ರಕ್ತದಾನವನ್ನು ಮಾಡುವಂತಹ ಒಂದು ದಾನಿಗಳನ್ನು ಒಂದು ಪ್ರೋತ್ಸಾಹ ಮಾಡುವಂತಹ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗುವಂಥದ್ದು. ಸೊ ಜೂನ್ 14ರಂದು ಆ ಒಂದು ಆಚರಣೆಯನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ರಕ್ತದಾನವನ್ನು ಯಾಕೆ ಮಾಡಬೇಕು? ಇಂದಿನ ಕಾಲಘಟ್ಟದಲ್ಲಿ ಇಂದಿನ ಧಾವಂತದ ಒಂದು ಜೀವನ ಶೈಲಿ ಏನಿದೆ, ಇಂತಹ ಸನ್ನಿವೇಶದಲ್ಲಿ ರಕ್ತದಾನದ ಮಹತ್ವ ಎಷ್ಟಿದೆ, ಯಾಕಾಗಿ ರಕ್ತದಾನ ಮಾಡಬೇಕು, ಜೊತೆಗೆ ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವ ಹೇಗೆ ಉಳಿಯುತ್ತೋ ಅದೇ ರೀತಿ ನಮಗೆ ಹೇಗೆ ಲಾಭ ಆಗುತ್ತೆ, ನಮ್ಮ ದೇಹಕ್ಕೆ ಅದರಿಂದ ಆಗುವಂಥ ಪ್ರಯೋಜನಗಳೇನು ಇತ್ಯಾದಿಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಎಜೆ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ಆಗಿರುವಂತಹ ಡಾಕ್ಟರ್ ಅರವಿಂದ ಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರಕ್ತದಾನಿಗಳ ದಿನಾಚರಣೆ ಈಗಾಗಲೇ ಆಚರಣೆಗೊಂಡಿದೆ ಅನ್ನುವಂಥದ್ದು. ಸೊ ರಕ್ತದಾನಿಗಳಿಗೆ ಒಂದು ಬಹಳಷ್ಟು ದೊಡ್ಡ ಸ್ಥಾನವಿದೆ ಸಮಾಜದಲ್ಲಿ, ಅಂದರೆ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನುವಂಥ ವಿಚಾರಗಳು. ಈ ಒಂದು ರಕ್ತದಾನದ ವಿಶೇಷತ್ವ ಮಹತ್ವ ಗೊತ್ತಿದೆ. ಸೊ ಆದರೂ ಕೂಡ ನಾನು ನಿಮ್ಮಲ್ಲಿ ಕೇಳುವಂಥದ್ದು ರಕ್ತದಾನದ ಮಹತ್ವದ ಬಗ್ಗೆ ಹೇಳೋದಿದ್ರೆ. ಓಕೆ, ಬೇಸಿಕಲಿ June 14th, this is the birthday of one famous scientist who discovered AB ಮತ್ತೆ O blood groups. ರಕ್ತದ ಗುಂಪುಗಳ exactly. So this is an international blood day. So on this day ಈ ದಿವಸ ನಾವು we ಬ್ಲಡ್ ಡೋನರ್ಸಿಗೆ ನಾವು ಇದು ಮಾಡ್ತೇವೆ ಅಂತ ಪ್ರೋತ್ಸಾಹಿತ ಮಾಡ್ತೇವೆ. ಕಮ್ ಅಂಡ್ ಡೊನೇಟ್ ಬ್ಲಡ್ ವಾಲಂಟ್ರಿಯಲ್ಲಿ ಅಂತ. ನಾವು ವೈ ಯು ರಿಕ್ವೈರ್ ಬ್ಲಡ್, ಯು ಕ್ಯಾನ್ ಈ ಆನ್ಸರ್ ಕೊಡಲಿಕ್ಕೆ ದೇರ್ ಆರ್ hundreds of reasons, but I can tell you in 3 ways I can tell you ಯಾಕೆ ಬ್ಲಡ್ ಕೊಡಬೇಕಂತ. ಫಸ್ಟ್, ಸ್ಟ್ಯಾಟಿಸ್ಟಿಕ್ಸ್. ಇನ್ ಇಂಡಿಯಾ ವಿ ಆರ್ ಶಾರ್ಟ್ ಆಫ್ ಮಿನಿಮಮ್ 12 ಲಕ್ಷ ಬ್ಲಡ್ ಯೂನಿಟ್ಸ್ ವಿ ಆರ್ ಶಾರ್ಟ್ ಆಫ್. 12 ಲಕ್ಷ, that is pre-COVID. ಈಗ post-COVID I think so we are short of at least 20 lakh units of blood. That is one reason. The second reason, that is statistics. Second reason is ಮಾನವೀಯತೆ. ಮಾನವೀಯತೆ, you know, as you told, you ಹೇಳಿದ್ರಿ, 1 blood unit if you donate, it can go on to save almost 3 lives. 3 to 4 lives depending on the technology. So that is another reason why we want blood. And the other reason why we want blood is not only for the recipient. Now donors, ನೀವು ಬಂದು ಬ್ಲಡ್ ಕೊಡ್ತೀರಂತ ಹೇಳ್ತೀವಲ್ಲ, what is the benefit for the donors? So donors ಗೆ ಬ್ಲಡ್ ಕೊಟ್ರೆ it is almost like a servicing, like how you give your car for servicing. You are removing all the unwanted blood impurities. It is helping you. So it is, studies have shown that who is donating blood continuously, ಅವರಿಗೆ hypertension, chronic kidney diseases, diabetes mellitus, the number of patients with these diseases is very less in patients who are donating blood continuously. So these are the reasons why you have to donate blood continuously. ಇದು ರಕ್ತದಾನದ ಮಹತ್ವ. ಒಂದು ಕಡೆಯಿಂದ ನಮ್ಮ ದೇಶಕ್ಕೆ ಇಷ್ಟು ಯೂನಿಟ್ಗಳ ಕೊರತೆಗಿದೆ, ದಿನಕ್ಕೆ ಇಷ್ಟು ಯೂನಿಟ್ಗಳ ಕೊರತೆ ಎದುರಾಗುತ್ತೆ. ಅದರ ಜೊತೆಗೆ ಮಾನವೀಯತೆ ಕಾರಣ, ಅದರ ಜೊತೆಗೆ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ನಮ್ಮ ಆರೋಗ್ಯವನ್ನು ಕೂಡ ರಕ್ತದಾನ ಮಾಡುವ ಮೂಲಕ ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನು ಎಜೆ ಆಸ್ಪತ್ರೆಯಲ್ಲೂ ಕೂಡ ಬ್ಲಡ್ ಬ್ಯಾಂಕ್ ಅನೇಕ ವರ್ಷಗಳಿಂದ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬಂದಿದೆ. ಅತ್ಯುತ್ತಮವಾದ ಒಂದು ಲ್ಯಾಬ್ ಅನ್ನುವಂತಹ ಒಂದು ರಕ್ತನಿಧಿ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇರುವಂಥದ್ದು. ಸೊ ಆಸ್ಪತ್ರೆಯ ರಕ್ತನಿಧಿಯ ಬಗ್ಗೆ ಮಾತನಾಡೋದಿದ್ರೆ ಸರ್, June 14th ಇಂದ ಎವ್ರಿ ಇಯರ್ ವಿ ಹ್ಯಾವ್ ದಿಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹೇಳ್ತೇವೆ ನಾವು. ಕ್ಯಾಂಪ್ ಅಂದರೆ ಫಾರ್ 1 month ನಾವು ಪೇಷಂಟ್ಸ್ ಅನ್ನು ಕರಿತೇವೆ, ಡೋನರ್ಸ್ ಅನ್ನು ಕರಿತೇವೆ, ಆ್ಯಂಡ್ ವಿ ಗಿವ್ ದೆಮ್ ಲಾಟ್ ಆಫ್ ಡಿಸ್ಕೌಂಟ್ಸ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್ ಸರ್ವಿಸಸ್ ಮತ್ತು ಇನ್ವೆಸ್ಟಿಗೇಷನ್ ಸರ್ವಿಸಸ್, OPD ಸರ್ವಿಸಸ್ ನಾವು ಕೊಡ್ತೇವೆ ನಾವು. ಆ್ಯಂಡ್ ವಿ ಸಿ ದಟ್ ವಿ ಆರ್
making them aware regarding how important blood donation services and transfusion services are required. ನಮ್ಮ AJಯಲ್ಲಿ we have got numerous departments, yes, but there are some departments which are out of the world in case of AJ. For example, emergency medicines, where we have got numerous trauma cases. Accident agi bartare, they require blood, almost 20 to 30 units of blood. If within about one day they require that much blood. ಎಲ್ಲಿಂದ ಕೊಡೋದು? ಸೊ we are doing this type of programs. ಮತ್ತೆ ನೆಫ್ರಾಲಜಿ ಯೂನಿಟ್, ಯೂರಾಲಜಿ ಯೂನಿಟ್, ಕಾರ್ಡಿಯೋಥೊರಾಸಿಕ್, ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ, ಅವರಿಗೂ ಸಹ ಬ್ಲಡ್ ಬೇಕಾಗ್ತದೆ. ಸೊ ಫಾರ್ ಆಲ್ ದೀಸ್ ಪರ್ಪಸಸ್ ನಾವು ವಿ ಆರ್ ಕಂಡಕ್ಟಿಂಗ್ ದಿಸ್ 1 month, ವಿ ಆರ್ ಹ್ಯಾವಿಂಗ್ ದಿಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ, ಆ್ಯಂಡ್ ವಿ ಆರ್ ರಿಕ್ವೆಸ್ಟಿಂಗ್ ಆಲ್ ಬ್ಲಡ್ ಡೋನರ್ಸ್, ಆಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸರ್ಸ್ ಬಂದು ಇಲ್ಲಿ ಯೂಶ್ವಲಿ at this time of the year, that is after Eid till Deepavali, Christmas hatra, we have numerous blood camps. Yes. But nimgu sah gottu ಈಗ post covid era, idu covid era and post covid era, we are going to get very less blood now. So we request everybody to make use of this opportunity, and AJ ಗೆ ಬಂದು ಬ್ಲಡ್ ಕೊಟ್ಟರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಹ ಸಿಗ್ಬೋದು ಅಂತ. ಎಸ್, ಅಂದರೆ ಬಹುಶಃ ಸಾಮಾನ್ಯ ದಿನಗಳಲ್ಲಿ ಈ ಅವಧಿಯಲ್ಲಿ ಬಹಳಷ್ಟು ರಕ್ತದಾನ ಶಿಬಿರಗಳು ನಡೀತಾ ಇದ್ವು. ಬಹುಶಃ ಕೋವಿಡ್ನ ಒಂದು ಸನ್ನಿವೇಶ ಅದು ಅಲ್ಲಿಗೂ ಕೂಡ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡಿದೆ ಅನ್ನುವಂಥದ್ದು. ಇನ್ನು ನಾವು ಈ ಒಂದು ರಕ್ತನಿಧಿಗಳ ವಿಚಾರಕ್ಕೆ ಬಂದರೆ, ಬಳಸುವಂಥ ತಂತ್ರಜ್ಞಾನಗಳಲ್ಲಿ ಕೂಡ ಸಾಕಷ್ಟು ಹೊಸತು ಬರ್ತಾ ಇರುತ್ತೆ, ಅಪ್ಡೇಟ್ಗಳಾಗ್ತಾ ಇರುತ್ತೆ ಅನ್ನುವಂಥದ್ದು. ಸೊ ಅದರ ಬಗ್ಗೆ ಸ್ವಲ್ಪ ಮಾತನಾಡಿದ್ರೆ, ಹೊಸ ಟೆಕ್ನಾಲಜಿಗಳ ಬಗ್ಗೆ. ಓಕೆ, ಸೊ ಹೊಸ ಟೆಕ್ನಾಲಜಿ ಹೋಗೋ ಮುಂಚೆ ಐ ವುಡ್ ಲೈಕ್ ಟು ಟೆಲ್, ಜಸ್ಟ್ ಟೇಕ್ 1 minute regarding from the beginning. Yes. So we started from Amar Akbar Anthony era, where one person used to give blood from him to the mother. You would have seen that picture. Yes. That is called as whole blood transfusion ಅಂತ ಹೇಳೋದು. Now after that, after 20 years, maybe 1995 to 2000, we started with something called as component blood transfusion. Okay. Component ಅಲ್ಲಿ ನಾವು ಒಂದು ಬ್ಲಡ್ ತೆಗೆದು we separate it into whatever is required, RBC, WBC, platelet, plasma ಅಂತ ತೆಗೆದು ಅದು ಮಾತ್ರ ಕೊಡ್ತೇವೆ ನಾವು. That is called as component transfusion. Yes. And the third, now we have gone one step further. Yes. The donor ಇನ್ನು ಮುಂದೆ ಹೋಗಿದೆ. ನಾವು ಡೋನರಿಗೆ ಬ್ಲಡ್ ಕೊಟ್ಟು he cannot donate for another 3 to 4 months, ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. So now what we do is we have something called as apheresis technology. Apheresis technology ಅಲ್ಲಿ we make the patient sit, we will remove the blood, it is centrifuged in the machine, and only what is required is kept back. For example, dengue patients ಗೆ platelet ಬೇಕು, so platelet ಮಾತ್ರ machine ಅಲ್ಲಿ ಇರ್ತದೆ, RBCs ಮತ್ತೆ plasma ಎಲ್ಲ ವಾಪಸ್ patient ಗೆ. Okay. So with these purposes, that platelet what is separated from the patient can be used for almost one, that apheresis platelet is useful for 12 patients. Okay. Usually one platelet can be useful for only one patient, or that is called as RDP ಅಂತ ಹೇಳೋದು. This platelet is called as SDP, ಅಂದ್ರೆ single donor platelet ಅಂತ. It is almost equivalent to 12 platelets. And not only regarding the number of platelets, ಅಷ್ಟು ಕ್ವಾಲಿಟಿ ಒಳ್ಳೆದುಂಟು platelets. So dengue patients have had lot of ಬೆನಿಫಿಟ್ಸ್ ರಿಗಾರ್ಡಿಂಗ್ SDP ಪ್ಲೇಟ್ಲೆಟ್ಸ್ ಅಂತ. ಮತ್ತು ಕ್ಯಾನ್ಸರ್ ಪೇಷಂಟ್ಸಿಗೆ, ನೆಫ್ರಾಲಜಿ ಪೇಷಂಟ್ಸಿಗೆ ಈ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಕೊಟ್ಟು ಭಾರಿ ಹೆಲ್ಪ್ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ apheresis. ನೌ ವಿ ಆರ್ ಇನ್ ದ ಎರಾ ಆಫ್ ಎಂತ ಹೇಳೋದು, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಸ್ಟೆಮ್ ಸೆಲ್ ಅಂದರೆ we will remove the stem cells and we'll try to treat diseases which were earlier we should never think that we could treat those diseases. Like some high-end cancers, then some thalassemia diseases, that is called as bone marrow transplantation anta. So we are in the process of learning how to do that also. It has come up in foreign countries, and maybe in India also in the urban states, but we are slowly improving here also. So this is all the newer ಎಸ್, ಅಂದರೆ ಹೊಸ ತಂತ್ರಜ್ಞಾನಗಳು ರಕ್ತನಿಧಿ, ರಕ್ತನಿಧಿಯಲ್ಲಿ ಅಳವಡಿಕೆ ಆಗ್ತಾ ಇದೆ. ಅಂದರೆ ಬಹುಶಃ ಆ ಒಂದು ವಿಧಾನ ತಾವು ಹೇಳಿರುವಂತಹ ವಿಧಾನ ಬಹುಶಃ ಡೆಂಗ್ಯೂ ಇನ್ನೇನೋ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಸಿವಿಯರ್ ಕೇಸ್ಗಳಾಗುತ್ತೆ, ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ರೋಗಿಗಳಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ನಾವು ನೋಡಬಹುದು. ಇನ್ನು ರಕ್ತ ನಿಧಿಯ ವಿಚಾರಕ್ಕೆ ಬಂದರೆ, ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬಂದಿದೆ. ಇನ್ನು ರಕ್ತದಾನ ಮಾಡುವವರು ಇದರಿಂದ ಯಾವ ಲಾಭವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರವನ್ನು ಕೂಡ ತಾವು ಹೇಳಿದ್ರಿ. ಸೊ
ಯಾರು ರಕ್ತದಾನ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆಗಳು ಸಾಮಾನ್ಯರಲ್ಲಿ ಇರುತ್ತೆ. ಎಸ್, ಅದರ ಬಗ್ಗೆ ಹೇಳೋದಿದೆ. ಈ ಕ್ವಶನ್ಸ್ ಬಹಳ ಜನರು ಕೇಳ್ತಾರೆ, ಹೂ ಕ್ಯಾನ್ ಡೊನೇಟ್ ಬ್ಲಡ್ ಅಂತ. ಬೇಸಿಕಲಿ ಅ ಫಿಟ್ ಆ್ಯಂಡ್ ಹೆಲ್ದಿ ಮ್ಯಾನ್ ಕ್ಯಾನ್ ಡೊನೇಟ್. ಅಂದರೆ he should be above the weight of 45 kgs, 45 to 50 kgs. His height should be average 4.5 feet in the ಜಾಸ್ತಿ ಇರಬೇಕು, 5 feet. Then his hemoglobin, most importantly, ನಾವು ಒಂದು ಟೆಸ್ಟ್ ಮಾಡ್ತೇವೆ hemoglobin ಅಂತ. Hemoglobin should be about 12.5 gram per deciliter ಅಂತ ಹೇಳ್ತೇವೆ. And then he should not have had any intercurrent illnesses. ಅಂದರೆ ವ್ಯಾಕ್ಸಿನೇಷನ್ ಇರಬಾರ್ದಿತ್ತು, ಡಾಗ್ ಬೈಟ್ ಇರಬಾರ್ದಿತ್ತು, ಅದೆಲ್ಲ ಕೇಳ್ತೇವೆ. ಟೀತ್, ಈವನ್ ಟೂತ್ ಎಕ್ಸ್ಟ್ರಾಕ್ಷನ್ should not have been for 6 months. So these are minor illnesses, should never have been there. So we defer them for another 6 months. Then major surgeries, if by mistake they have had major surgeries, we defer them for more than 1 year. Major any surgeries that have been done on these patients. This is called as temporary deferral ಅಂತ ಹೇಳ್ತೇವೆ. Then there is something called as permanent deferral. Permanent deferral ಅಂದರೆ if the patient is having syphilis, ಇಲ್ಲಾದರೆ he's had some infections like HIV, HBsAg, and ಅದೆಲ್ಲ ನಾವು ಟೆಸ್ಟ್ ಮಾಡ್ತೇವೆ. ಅದು ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಬಂದರೆ he is permanently deferred. The first thing in medicine we are taught is do not harm the patient. Don't worry about treating the patient first. Do not harm the patient. So we make it very sure that the blood that we give to the patient is quality product and it will not harm the patient first thing. So these are some of the things ಇದು ಪೇಷಂಟ್ಸ್ ರಕ್ತದಾನ ಮಾಡುವಂಥ ಅವಕಾಶಗಳು. ಎಸ್, ಮತ್ತಷ್ಟು ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ಎಸ್ ವೀಕ್ಷಕರೇ, AJ ಹೆಲ್ತ್ ಬ್ಲಡ್ ಡೋನರ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. AJ ಹೆಲ್ತ್ ಬ್ಲಡ್ ಡೋನರ್ಸ್ ಡೇ ಸ್ಪೆಷಲ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ AJ ಆಸ್ಪತ್ರೆಯ ರಕ್ತನಿಧಿಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅರವಿಂದ ಪಿ ಅವರು ಇದ್ದಾರೆ, ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ನಾವು ಈ ಹಿಂದಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರು, ಈಗಿನ ಒಂದು ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ಕೋವಿಡ್ ಅನ್ನುವಂಥ ಒಂದು ಮಹಾಮಾರಿ ಬಂದ ಬಳಿಕ ಸಾಕಷ್ಟು ಬದಲಾವಣೆಗಳಾಗಿದೆ. ರಕ್ತದಾನದ ವಿಚಾರದಲ್ಲೂ ಕೂಡ ಅದು ಆ ಒಂದು ಹಾನಿ ತಟ್ಟಿದೆ ಅನ್ನುವಂಥದ್ದು ಎಲ್ಲರ ಭಾವನೆ. ಸೊ ಈಗ ಹೇಗಿದೆ ಪರಿಸ್ಥಿತಿ, ಈಗಿನ ಒಂದು ಸನ್ನಿವೇಶದ ಬಗ್ಗೆ ಮಾತನಾಡೋದಿದ್ರೆ? ಮುಂಚಿನ 3 ತಿಂಗಳಿಂದ ಬ್ಲಡ್ ಡೊನೇಷನ್ ಸರ್ವಿಸಸ್ ಹ್ಯಾಸ್ ಟೇಕನ್ ಎ ಬಿಗ್ ಹಿಟ್. ಭಾರಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಪೇಷಂಟ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಬ್ಲಡ್ ಬ್ಯಾಂಕು ಪ್ರಾಬ್ಲಮ್ ಇದ್ದಾರೆ, ಹಾಸ್ಪಿಟಲ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, and even patients of other diseases other than COVID diseases, they are also in problem. But blood bank and blood donation services, the advantages far outweigh the disadvantages. Patients ಗೆ blood ಬೇಕಾಗ್ತದೆ, they want blood. For example, today I have signed out at least about 20 to 30 blood sign out ಮಾಡಿ ಬಂದಿದ್ದೇನೆ. ಅಷ್ಟು ಬ್ಲಡ್ ಹೋಗ್ತದೆ. when the patient wants blood, ಅವ್ರು ಬಂದು ಕೇಳ್ತಾರೆ, ಇದು ಕೋವಿಡ್ ಇದು ಟೆಸ್ಟ್ ಮಾಡ್ತೀರಾ ಹಂಗಿಂಗೆ. See, there is nothing like testing for COVID on blood because that is not yet available in blood. You know that the test we do is only swab test. So but we take the proper precautions. Now ಕೇಳ್ತೇವೆ ಅವರಿಗೆ 28 days, the day period is 28 days. 28 days ಇಂದ ನೀವು ಹೊರಗೆ ಹೋಗಿ ಬಂದಿದ್ದೀರಾ, ನಿಮಗೆ ಕೆಮ್ಮು ಉಂಟಾ, ಜ್ವರ ಉಂಟಾ, ಕಾಫ್ ಉಂಟಾ, ಎನಿ ಪ್ರಾಬ್ಲಮ್ ಇನ್ ಸ್ವೆಟ್ಟಿಂಗ್, ಎನಿ ಪ್ರಾಬ್ಲಮ್ ಇನ್ ಸ್ಮೆಲ್, ಬ್ರೀತ್, ಎಲ್ಲ ಕೇಳಿ ಆಫ್ಟರ್ ವಿ ಆರ್ ಶ್ಯೂರ್ ದಟ್ they are not a patient of COVID infection, confirm ಮಾಡಿದ ಮೇಲೆ then only we take the blood. Okay. And while taking the blood also we are very careful, we use all the PPE that is required and we take blood. ಹೌದು, ಹೇಳಲಿಕ್ಕೆ ಭಾರಿ ಈಸಿ ಉಂಟು ಹೇಳಲಿಕ್ಕೆ, ಬಟ್ ಡೋನರ್ಸಿಗೆ ಇದೆಲ್ಲ ನೋಡಿ ಅವರಿಗೆ ಹೆದರಿಕೆ ಆಗ್ತದೆ, ಅವ್ರು ಬರುವುದಿಲ್ಲ. ಸೊ ಮೇ ಬಿ ಆನ್ ದಿಸ್ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ನಾವು ಅವರಿಗೆ ಹೇಳಬೇಕು ದಟ್ no, this is just precautions that we are taking. What blood we are giving, ನಾವು ಪೇಷಂಟ್ಸಿಗೆ ಬೆಸ್ಟ್ ಬ್ಲಡ್ ಕೊಡೋದು. ನಮ್ಮ ಸುರಕ್ಷೆ ಮತ್ತು ಸಿಬ್ಬಂದಿಗಳ ಸುರಕ್ಷೆ, ಇಬ್ಬರ ಸುರಕ್ಷತೆಗೆ ಬೇಕಾಗಿ ತೆಗೆದುಕೊಳ್ಳಿರುವಂಥ ಕ್ರಮಗಳು ಅನ್ನುವಂಥದ್ದು. ಎಸ್ ಡಾಕ್ಟರ್, ಇನ್ನು ಮುಂದಿನ ಒಂದು ಪ್ರಶ್ನೆ ಇರುವಂಥದ್ದು, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರಕ್ತದಾನಿ ಒಂದು ರಕ್ತದಾನ ಮಾಡೋದಕ್ಕೆ ಬರುವಾಗ ಯಾವ ಥರ ಬರಬೇಕು, ಆಹಾರವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಟೈಮಲ್ಲಿ ಹೇಗೆ ಬರಬೇಕು ಅನ್ನುವಂಥದ್ದು? ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶನ್ ಆ್ಯಕ್ಚುಲಿ. ಯಾಕಂದರೆ many times patients they are so
ಎಂಥೂಸಿಯಾಸ್ಟಿಕ್, ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಅಷ್ಟು ಎಂಥೂಸಿಯಾಸ್ಟಿಕ್ ಇರ್ತಾರೆ ದಟ್ ಪ್ರೀವಿಯಸ್ ನೈಟ್ ಸರಿ ನಿದ್ದೆ ಮಾಡೋದಿಲ್ಲ, ಎಲ್ಲೇ ಹೋಗಿ ಪಾರ್ಟಿ ಮಾಡಿ ಬರ್ತಾರೆ. ಓಕೆ, ಸೊ ಆಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ವಾಟ್ ವಿ ಟೆಲ್ ಪೇಷಂಟ್ಸ್ ಇಸ್ ಪ್ಲೀಸ್ ಟ್ರೀಟ್ ಬ್ಲಡ್ ಡೊನೇಷನ್ ಆಸ್ ಎನಿ ಅದರ್ ಡೇ. ಡೋಂಟ್ ಟ್ರೀಟ್ ಇಟ್ ಆಸ್ ಅ ಸ್ಪೆಷಲ್ ಡೇ. ಸೊ ನೀವೇನು ಮಾಡಬೇಕು, ಪ್ರೀವಿಯಸ್ ನೈಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ ಪ್ರೀವಿಯಸ್ ನೈಟ್ ಯು ಸ್ಲೀಪ್ ಪ್ರಾಪರ್, ನಿದ್ದೆ ಸರಿ ಇರಬೇಕು. ಬಿಕಾಸ್ ಆ ನಿದ್ದೆ ಸರಿ ಇದ್ದರೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಸ್ಟ್ರೆಸ್ ಕಡಿಮೆ ಆಗ್ತದೆ. ಇಫ್ ದ ಸ್ಟ್ರೆಸ್ ಇಸ್ ಲೆಸ್, ದ ಬ್ಲಡ್ ಕಮ್ಸ್ ಔಟ್ ವೆರಿ ನೈಸ್ಲಿ ಆ್ಯಕ್ಚುಲಿ, ವಿ ಹ್ಯಾವ್ ಸೀನ್. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ವಿ ಆಸ್ಕ್. ದೆನ್ ದೇ ಶುಡ್ ಹ್ಯಾವ್ ಆಪ್ಟಿಮಲ್ ಮೀಲ್ಸ್. ಒಂದು ಉಪ್ಪಿಟ್ಟು, ಒಂದು ಸ್ವಲ್ಪ ಉಪ್ಪಿಟ್ಟು, ಒಂದು ಇಡ್ಲಿ ಹಾಗೆ ತಿಂದು ಬಂದರೆ ಸಾಕು. ವಿದಿನ್ ಹಾಫ್ ಎನ್ ಅವರ್ ದೇ ಶುಡ್ ಕಮ್. ದೇ ಶುಡ್ ನಾಟ್ ಫಿಲ್ ದೇರ್ ಸ್ಟಮಕ್, ಫುಲ್ ತಿಂದು ಬರೋದು ಅದು. ಆ್ಯಂಡ್ ವೇರ್ ಲೂಸ್ ಕ್ಲೋತ್ಸ್. ಲೂಸ್ ಕ್ಲೋತ್ಸ್ ಅಂದರೆ ನಾವು ಯೂಶಲಿ ಎಂತ ಆಗ್ತದೆ, ನಾವೆಲ್ಲ ಟೈಟ್ ಕ್ಲೋತ್, ಲಾಂಗ್ ಸ್ಲೀವ್ ಎಲ್ಲ ಹಾಕಿ ಬರೋದು, ಮತ್ತು ಬ್ಲಡ್ ಡೊನೇಷನ್ಗೆ ಕಷ್ಟ ಆಗ್ತದೆ. ಸೊ ವೇರ್ ಲೂಸ್ ಕ್ಲೋತ್ಸ್, ಸೊ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಇನ್ ದ ಬ್ಲಡ್ ಡೊನೇಷನ್ ಏರಿಯಾ, ಇನ್ ದ ಬ್ಲಡ್ ಬ್ಯಾಂಕ್ ಅಂತೂ AC ಇದೆ, ಎಲ್ಲ ಉಂಟು. ಬ್ಲಡ್ ಡೊನೇಷನ್ ಏರಿಯಾದಲ್ಲಿ ಐಡಿಯಲಿ ಅ ಮ್ಯಾರೇಜ್ ಹಾಲ್ ಟೈಪ್ ಸಿಚುವೇಶನ್ ಇಸ್ ಬೆಸ್ಟ್, ವೇರ್ ಇಟ್ ಇಸ್ ವೆರಿ ಏರಿ, ವೆರಿ ವೆಲ್ ವೆಂಟಿಲೇಟೆಡ್ ಪ್ಲೇಸ್ ಇಸ್ ದ ಬೆಸ್ಟ್ ಪ್ಲೇಸ್. ನಮ್ಮ ಮಂಗಳೂರಲ್ಲಿ ಪೇಷಂಟ್ಸ್ ಆರ್ ವೆರಿ ವೆಲ್ ರೆಡ್. ದೇ ನೋ ಎವ್ರಿಥಿಂಗ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್. ಸೊ ಐ ಹ್ಯಾವ್ ಹ್ಯಾಡ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ there were no serious problem regarding donors. In the last at least 8 to 10 years ಅಲ್ಲಿ ಡೋನರ್ಸ್ ಅಲ್ಲಿ ಏನು ಪ್ರಾಬ್ಲಮ್ ನಾನು ನೋಡಲಿಲ್ಲ. ಎಸ್ ದೇರ್ ಈಸ್ ಮತ ತಪ್ಪಿ ಬೀಳ್ತಾರೆ, ಮತ್ತು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮೇಲೆ ಇಟ್ಟು ಇಲ್ಲಾಂದರೆ ವಾಂತಿ ಬರ್ತದೆ, ಅವರಿಗೆ ಸ್ವಲ್ಪ ಡಿಹೈಡ್ರೇಷನ್ ಕೊಟ್ಟು ಎಲ್ಲ ಸರಿ ಆಗ್ತದೆ. ಬ್ಲಡ್ ಡೊನೇಷನ್ ಈಸ್ ವೆರಿ 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 ಸೇಫ್, ನೋ ಪ್ರಾಬ್ಲಮ್ ಎಟ್ ಆಲ್. ಎಸ್, ಅದರ ಬಗ್ಗೆ ಕೇಳಬೇಕು. ಸಾಕಷ್ಟು ತಪ್ಪು ಕಲ್ಪನೆಗಳಿದೆ ರಕ್ತದಾನದ ಬಗ್ಗೆ. ಅಂದರೆ ರಕ್ತದಾನ ಮಾಡಿದರೆ ತೂಕ ಕಡಿಮೆ ಆಗುತ್ತೆ, ರಕ್ತ ಅದು ಮತ್ತೆ ರಿಫಿಲ್ ಆಗೋದಿಲ್ಲ ಇತ್ಯಾದಿ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಅಕಾರ್ಡಿಂಗ್ ಟು ಹೆಮಟಾಲಜಿ, ನಮ್ಮ RBC ಅಂದರೆ ಬ್ಲಡ್ ಹ್ಯಾಸ್ ಗಾಟ್ ಎ ಲೈಫ್ ಸ್ಪ್ಯಾನ್ ಆಫ್ 120 days. So every 120 days the RBCs, actually every day, but the lifespan is 120 days. So every 120 days the RBCs keep replenishing. ಹೊಸ RBCs ಬರ್ತದೆ. So taking this as the basis, ನಮ್ಮ ಗೌರ್ಮೆಂಟ್ ಏನು ಹೇಳಿದ್ದಾರೆ, a person should not donate blood more than 3 months, ಅಂದರೆ less than 3 months. So every 3 months male, and female, since they have other problems, every 4 months for females. But actually ಎಂತ ಆಗ್ತದೆ, blood is replenished within 2 to 3 days. Within 2 to 3 days it is replenished. There is ಇದು ತಪ್ಪು ಕಲ್ಪನೆ ದಟ್ ಒಂದ್ಸಲ ಬ್ಲಡ್ ಕೊಟ್ಟರೆ ನಮ್ಮ ತೂಕ ಕಡಿಮೆ ಆಗ್ತದೆ. ನೋ, ಇಟ್ ಈಸ್ ನೆವರ್ ಲೈಕ್ ದಟ್. ಬ್ಲಡ್ ಇಫ್ ಯು ಗಿವ್, ಇಟ್ ಈಸ್ ವೆರಿ ಗುಡ್ ಫಾರ್ ಯು, ಬಿಕಾಸ್ ಯು ಆರ್ ಲೂಸಿಂಗ್ ಅ ಲಾಟ್ ಆಫ್ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಹೊರಗೆ ಹೋಗ್ತದೆ. ಓಕೆ, ಅನ್ವಾಂಟೆಡ್ RBCs ಎಲ್ಲ ಹೊರಗೆ ಹೋಗ್ತದೆ ಅವರಿಗೆ. ಸೊ ಇಟ್ ಹೆಲ್ಪ್ಸ್ ದ ಪೇಷಂಟ್. ಇನ್ನೊಂದು ತಪ್ಪು ಕಲ್ಪನೆ ನಮ್ಮ ಪೇಷಂಟ್ಸ್ ಇದ್ದು, ದಟ್ ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಚಿಕನ್ ತಿಂದು ಬರಬೇಕು, ಚಿಕನ್ ತಿಂದು ಜಾಸ್ತಿ ಬ್ಲಡ್. ನೋ, ಆ್ಯಕ್ಚುಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ತರಕಾರಿಗಳು, ದೇ ಹ್ಯಾವ್ ಗಾಟ್ ದಿ ಹೈಯೆಸ್ಟ್ ಅಮೌಂಟ್ ಆಫ್ ಐರನ್ ಇನ್ ದಮ್. ಅದನ್ನು ಸರಿ ತಿನ್ನಿ, ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಪೇಷಂಟ್ಸ್. ಎಸ್, ಚಿಕನ್, ಬಟ್ ದಟ್ ಈಸ್ ನಾಟ್ ಅಬ್ಸಾರ್ಬ್ಡ್. ದಟ್ ಟೈಪ್ ಆಫ್ ಐರನ್ ಈಸ್ ನಾಟ್ ಅಬ್ಸಾರ್ಬ್ಡ್. ದಟ್ ಈಸ್ ಒನ್. ಆ್ಯಂಡ್ ದಟ್ ಚಿಕನಲ್ಲೆಲ್ಲ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ದಟ್ ಈಸ್ ಕಂಪೇರ್ಡ್ ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ದಟ್ ಈಸ್ ನಾಟ್ ವೆರಿ ಗುಡ್. ಹಾಗೆ ಸೊ ಈ ಥರ ಬರ್ಬೋದು. ಇದೆಲ್ಲ ತಪ್ಪು ಕಲ್ಪನೆಗಳು. ತೂಕ ಕಡಿಮೆ ಆಗೋದಿಲ್ಲ, ರಕ್ತ ವಿದಿನ್ 2 to 3 days ಅದು ಮತ್ತೆ ಆಗ್ತದೆ ಅನ್ನುವಂಥದ್ದು. ಡಾಕ್ಟರ್, ಮತ್ತೊಂದು ಪ್ರಶ್ನೆ ಇರುವಂಥದ್ದು, ಈ ಒಂದು ಧೂಮಪಾನ ಮತ್ತು ರಕ್ತದಾನಕ್ಕೆ ಆ ಸಂದರ್ಭದಲ್ಲಿ ಅದೊಂದು ಯಾವ ಥರ ಹೇಳ್ಬೋದು ಅಂತ. ಆಸ್ ಎ ಡಾಕ್ಟರ್, ಧೂಮಪಾನ ಮತ್ತು ಮದ್ಯಪಾನ ಈಸ್ ನಾಟ್ ಗುಡ್. ಎಸ್, ಖಂಡಿತ ಡಾಕ್ಟರ್. ಅಂದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಕೆಲವೊಂದ್ಸಲ ಕರೆ ಬರುತ್ತೆ. ಓಕೆ, ಸೊ ಮಾಡರೇಷನ್ ಅಲ್ಲಿ ಸ್ಮೋಕಿಂಗ್ ತೋ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಸ್ಮೋಕಿಂಗ್ ಇಸ್ ನಾಟ್ ಅಕ್ಸೆಪ್ಟಬಲ್, ಬಟ್ alcoholism in moderation is actually good. The studies have shown that. I should not be stressing on that factor, but moderation, alcohol in moderation has helped cardiovascular patients. So ಅವರಿಗೆ BP ಎಲ್ಲ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಗುಡ್, ಬಟ್ ಇನ್ ಮಾಡರೇಷನ್.
Moderation, if you ask me how much is moderation, people have different definitions of moderation. Yes. But in a week, if it is 2 or 3 pegs, that is moderation. ಓಕೆ, That's all. ಎಸ್. ಅಂದರೆ ಈಗ ರಕ್ತದಾನ ಮಾಡೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಯಾರಾದರೂ ಸಿಗರೇಟ್ ಅಥವಾ ಧೂಮಪಾನವನ್ನು ಮಾಡಿದರೆ ಅಂಥವರು ರಕ್ತವನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ, ಅವಕಾಶಗಳಿದೆಯಾ? Yes, no, they can donate. There is nothing wrong in donating, but they should, the main thing I told you, they should have had a very good sleep. ಎಸ್, ಅವ್ರು ಒಳ್ಳೆ ಪಾರ್ಟಿ ಮಾಡಿ ಮತ್ತೆ ನೆಕ್ಸ್ಟ್ ಡೇ ದೇ ಕಮ್ ಟು ಗಿವ್ ಬ್ಲಡ್ ಇನ್ ಹ್ಯಾಂಗ್ ಓವರ್ ಎಲ್ಲ, ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಎಸ್, ದಟ್ ಈಸ್ ನಾಟ್, ಬಿಕಾಸ್ ಆಲ್ಕೋಹಾಲ್ ಕಾಸಸ್ ಡಿಹೈಡ್ರೇಷನ್. ಎಸ್, ಖಂಡಿತ. So because of dehydration, we are actually going to remove blood, we are going to remove water, his dehydration will increase. ಎಸ್, So in that case, it is not acceptable. ಎಸ್, But if he has had a very good sleep, if his hydration is proper, hemoglobin is proper, we can accept blood from alcoholics as well as smokers, no problem. ಎಸ್. ಇನ್ನು ರಕ್ತದಾನ ಮಾಡಿದ ಬಳಿಕ ಏನು ತೆಗೆದುಕೊಳ್ಬೇಕು, ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಅಂದರೆ ಸಾಮಾನ್ಯವಾಗಿ ನಾವು ಪೋಸ್ಟರ್ಗಳೆಲ್ಲ ನೋಡಿರ್ತೇವೆ, ಹೆಚ್ಚು ಭಾರವಾದ ವಸ್ತುಗಳನ್ನು ಎತ್ತೋದಕ್ಕೆ ಹೋಗೋದು, ಸ್ಟ್ರೆಸ್ಫುಲ್ ವರ್ಕ್ಗಳನ್ನು ಮಾಡಬೇಡಿ ಅನ್ನುವಂಥದ್ದು. ಸೊ ಏನೆಲ್ಲ ನಾವು ಮತ್ತೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಅಂತ? ಪೋಸ್ಟ್ ಡೊನೇಷನ್ ಎಸ್, ನಾವು ಪೇಷಂಟ್ಸನ್ನು 15-20 ನಿಮಿಷ ಬ್ಲಡ್ ಬ್ಯಾಂಕಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಎಸ್, ಎಸ್, ವಿ ಸಿ ದಟ್ ಹಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. 15 minutes he should be sleeping. ಎಸ್, 5 minutes we ask him to sit down ಎಸ್, after sleeping. Then after 20 minutes we let him go out. And one of what I have seen in my experience, driving. Driving is one of the no in case after blood transfusion, blood donation. ಡೇಂಜರಸ್ ಥಿಂಗ್ ಮೇ ಬಿ. Driving ಒಂದು ಮಾಡೋದು ಬೇಡ. ಎಸ್, Drive. And lifting heavy weights, I have not seen, only once or twice I have seen somebody who have lifted heavy weights and they have had a fall. Hange okay, but heavy weights is not a very big problem. But yes, you should not lift heavy weights after donation. Mainly because ಇಲ್ಲಿ ನಾವು ಬ್ಲಡ್ ತೆಗೆದು ಅಲ್ಲಿ ಪ್ಲೇಟ್ಲೆಟ್ ಕ್ಲಾಟ್ ಆಗ್ತದೆ ಅಲ್ಲಿ. ಹೌದು. So that clot might come out, and that clot might come out and he might bleed again. So that is a problem. So these are some of the precautions, and mainly hydration. ಆದ ಮೇಲೆ ನೆಕ್ಸ್ಟ್ 1 day you should drink double the water. If you are drinking 2 liters of water a day, you should drink 4 liters of water. ಎಸ್, That next 2 days, it will really help. ಎಸ್, ಖಂಡಿತ. ಇನ್ನು ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತಾನೆ ಡಾಕ್ಟರ್, ನಮ್ಮ ಡೋನರ್ಸ್ಗೆ ಇರ್ಬೋದು, ಪ್ರೇಕ್ಷಕರಿಗೆ ಇರ್ಬೋದು? At the moment, blood donation services is going on very well in India. We have got so many bosses for blood donation services, starting from central government. Matte we have got something called as National AIDS Prevention Society. Then we have got in the state National Blood Transfusion Council anta ide, National Blood Safety Council anta ide, NSBTC anta. We have got so many bosses. All these bosses are doing a fantastic job regarding blood transfusion. ಎಸ್, The blood that you get, the transfusion that is transfused to the recipient, is the best quality blood. Don't worry about blood transfusion at all. You will get very good blood wherever you go, and especially in AJ Institute of Medical Sciences and Research Center, you will get the best blood. Please come. ಎಸ್, ಎಸ್. ಥ್ಯಾಂಕ್ ಯು ಡಾಕ್ಟರ್ ಅರವಿಂದ್ ಸರ್. ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ರಿ. ಅಂದರೆ ಬಹಳ ಮುಖ್ಯವಾದ ವಿಚಾರ, ಅವಶ್ಯಕತೆ ಇರುವಂತಹ ವಿಚಾರ. ಸೊ ಯಾವ ರೀತಿ ರಕ್ತದಾನವನ್ನು ಮಾಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ತುಂಬ ಚೆನ್ನಾಗಿ ವಿವರಿಸಿದ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದರೆ ಈ ಒಂದು ರಕ್ತದಾನಿಗಳಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಜೆ ಆಸ್ಪತ್ರೆಯ ರಕ್ತನಿಧಿಯ ವತಿಯಿಂದ 1 ತಿಂಗಳ ಒಂದು ರಕ್ತದಾನ ಮಾಸವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದೇ ಜೂನ್ 14ರಿಂದ ಜುಲೈ 14ರವರೆಗೂ ಕೂಡ ಈ ಒಂದು ರಕ್ತದಾನಿಗಳಿಗೆ ಒಂದು ವಿಶೇಷ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗ್ತಾ ಇದೆ. ಸೊ ಆ ಮೂಲಕ ಎಲ್ಲರೂ ಕೂಡ ಸಾಧ್ಯ ಇರುವಂಥವರು ರಕ್ತದಾನವನ್ನು ಮಾಡಿ ಆ ಮೂಲಕ ಇನ್ನಷ್ಟು ಅಮೂಲ್ಯ ಜೀವಗಳನ್ನು ಉಳಿಸಿಕೊಳ್ಳೋದಕ್ಕೆ ನೆರವಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.